ಅಮ್ಲಮಗರು ತಿಲಕ್ ನಗರದ ಶ್ರೀ ವೈದ್ಯನಾಥ ಯುವಕ ಯುವತಿ ಮಂಡಲದ ಕಟ್ಟಡ ದಿಂಜು ವರ್ಷದಿಂದ ಭಜನೆ ದೇವರನ ಪೂಜೆ ನಿರಂತರವಾದ ನಡೆತೊಂದುಂಡು ಅತ್ತಂದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರುಗುಡಿಕೆ ಉತ್ಸವ ಧಾರ್ಮಿಕ ಕಾರ್ಯಕ್ರಮ ನಡೆತೊಂದುಂಡು ಈ ಯುವಕ ಮಂಡಲದ ಕಟ್ಟಡನ್ನು 14 ತಾರೀಕಿಗೆ ದುಷ್ಕರ್ಮಿಲು ಧ್ವಂಸ ಮಲ್ತದೇರು ಆರೋಪಿలను ಐನಾಥ್ ಬೇಗ ನಾಡು ಪತ್ತಡೊಂದು ಕ್ಲಬ್ದ ಸದಸ್ಯರು ಕೊಣಾಜೆ ಪೊಲೀಸ್ ಠಾಣೆಗೆ ದೂರುನ ಕೊಡ್ತೇರು ಘಟನೆ ನಡೆತದ 9 ದಿನ ಆಂಡಲ ಈತ್ನೇಟ ಆರೋಪಿలను ನಾಡು ಪತ್ನ ಬೇಲೆ ಆತಿಚ್ಚಿ ಶನಿವಾರ ಇಡಗೆ ಭೇಟಿ ಕೊರ್ನ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶ್ರೀ ಶರಣ್ ಪಂಪಲ್ ಇಂದು ಹಿಂದೂ ಸಮಾಜಗೂ ಬೇನ ಕನಪನ ವಿಷಯ ಕಟ್ಟನನ್ನು ದರ್ತದನಿ ಮಾತ್ರ ಅತ್ ಕೃಷ್ಣನ ಭಾವಚಿತ್ರನ ಕೊನಪೋತೇರು ಇಂಚಿನ ಕೃತ್ಯನ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ತೀವ್ರವಾದ ಖಂಡಿ ಸೌಂಡ್ ಮಾಡಿ ತೆರಿಪಾಯರು 14 ತಾರೀಕು ಬುಧವಾರ ರಾತ್ರಿ ಆಯ್ತಾ ಮನದನಿ ಮುಕ್ಲು ಒಂಜಾತು ಜನಲ್ಲ ಕೊಡ್ತೀರಿ ಏರ್ ಪೂರ ಎಂಕ್ಲಿ ಒಂಜಾ ಡೌಟ್ಸ್ ಏನೆಲ್ಲ ಎನ್ಕ್ವೈರಿ ಒಂಜಾನಲ್ಲ ಕಾಲಿ ಎಲ್ತು ಎನ್ಕ್ವೈರಿ ಅಂತ ಬಿಡ್ತೀರಿ ಎಡ್ಬೇಕು ನಮ್ಮಲ್ಲ ಬೋದು ಪಾತೇರ್ನಗಳ ಪಂಡ ನಿಂಗೆ 10 ಇಂಚೇನು ಪಂಡ ಇನ್ನು ಇಂಚೇನೆ ಗುಡಿಯನ್ನ ಇನ್ನು ಆಯ್ತಾ ಪಿರೌಡಿ ಇಜ್ಜೇರು ಮೂಲ ಪೊಲೀಸ್ ಗಾಡಿ ಪಾರ್ದು ಮುಕ್ಳು ಮುಲ್ದಾದ ಮಲ್ಪೋಯಿರು ಆತಿ ಇನ್ನು ಆರೋಪಿನಾಗ್ಲಿ ಪತ್ತನ ವಿಷಯ ಅಡಿಜ್ಜೇರು ಎಂಕ್ಲದು ರೇ ಕಟ್ನಾಗ ಭಯಂಕರ ಒಂದು ಬರ್ತೀನಿ ಅಬ್ಜೆಕ್ಷನ್ ಪೊಲೀಸ್ ಸ್ಟೇಷನ್ ಪಂಡ ಕಟ್ರೆ ಬಲ್ಲಿ ಉಂತೋಡು ಸ್ಟಾಪ್ ಮಾಡ್ಕೊಂಡು ಇತ್ತ ಕಟ್ನೆ ಕಿರಿಕಿರಿ ಕೋಡಂಜಿ ಪಂಚಾಯತ್ ಒಂದು ಲೆಟರ್ ಬೈತೀನಿ ಪಂಡ ಒಂದು ಸ್ಟಾಪ್ ಮಾಡ್ಕೊಂಡು ಕಟ್ರೆ ಬಲ್ಲಿ ಬಂದು ಸೈನ್ ಮಾಡಿ ಅವ್ರು ರಾತ್ರಿ ಒಂದು ಬೈತು ಇಲ್ಲಡೆ ಬತ್ತು ಇಡಬೈದಿನಿ ಅಷ್ಟಮಿದ ಮಸರುಡಿಕೆ ನಡಪದ ಎಂಕ್ಲು 18 ವರ್ಷ ಕಟ್ಟದ ಎಂಕ್ಲು ಒಂದು 5 ವರ್ಷ ಆಜು ವರ್ಷ ಮುಟ್ಟ ಒಂದೊಂದು ಬೇಲೆ ಮಂತೊಂದು ಸಾರನೆ ಒಂದು ದಾಲ ಮಂತದಿತ್ತು ಜಾ ನನಗೆ ಎಂಕ್ಲೆಗ್ಲ ದಾಲ ಆತು ತಾಕತ್ ಸಂಘ ರಿಜಿಸ್ಟರ್ ಆತಂడి ಏದು ಸ್ವಾಮಿ ಅದು 2009 ಇಂಗ್ಲಿ ಕಾಲಿ ಇಂಗ್ಲಿ ಬೇತ ಡಿಪಾರ್ಟ್ಮೆಂಟ್ ಬುಡ್ಸಿ ಇಂಗ್ಲಿ ಕೊಣಾಜೆ ಪೊಲೀಸ್ ಸ್ಟೇಷನ್ ದಕ್ಲೆ ಪತ್ತುವ ಅಂಚ ಪಂಡ ದಿತ್ತೇರಿ ಇಂಗ್ಲಿ ಭರವಸೆ ಕೊಡ್ತೀವಿ ನೆಕ್ಸ್ಟ್ ಕೋಡೆ ಒಂದು ACPಗೆ ಮನೋ ಇಲ್ಲ ಕೊಡ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಕಡೆ ಮಣ್ಣಕ್ಲೆ ಕೊಟ್ಟು ತಂತೇನೆ ಒಂದು ಖಾಲಿ ಇನಿ ಮಂದಿರ ಹತ್ತನ ಕ್ಲಬ್ ಅಂಚ ಪಂಡದ ಕುಲ್ಲು వచ్చిದೆ ಪಂಡ ಎಲ್ಲೇ ಒಂದು ಮಂದಿರನ ದೇವಸ್ಥಾನ ದರ್ತಲ್ಲ ಇಂಚೆನೆ ಆಗ್ತದೆ ಅದಕ್ಕೋಸ್ಕರ ಇಂಕ್ಲಿ ಪತ್ತೋಡು ಐತೆ IM ಎಂದಿದ್ದು ಇಂಕ್ಲಿಗೆ ಆರೋಪಿನಕ್ಲೇನು 5 ಆರೋಪಿನಕ್ಲೇನು ಪತ್ತೋಡು ಅಡ ಎನ್ಕ್ವೈರಿ ಸಣ್ಣ 5 ಬುಕ್ ಬುರ್ದೇ ಹೋಯ್ತಾರೆ ಖಾಲಿ ಮನದನಿ ಒಂಜಿ ಖಾಲಿ ನಾಟಕಕ್ಕೋಸ್ಕರ ಒಂದು ಒತ್ತಡಕ್ಕೋಸ್ಕರ ಕಂಪ್ಲೇಂಟ್ ಕೊಡ್ತಾ ಬಂದದ್ದು ಮತ್ತೆ 5 ಬುಕ್ ಮನದನಿ ಇಂಕ್ಲಿಗೆ ಅವು ಬೋರ್ಡು ಒಂದು ಬೋರ್ಡು FIR ಗೋಲ್ಡ್ ಒಂದು ಮಂತೋಡು ಕಲ್ಲು ಚೀಟ್ ಐನಿನ ಪೂರ 11 ಪೋಯಿನ್ ಇರ್ತದೆ 5 ಬುಕ್ ನಿಕ್ಲಿ ಕಟ್ಟುವರದ ಐತೆ ಪೇರ್ ಹೊಡಿತೀನಿ ಆರೋಪಿನಗಳನ್ನ ಏರೊಂದು ದಾಲಜ್ಜಿ ಕೇರ್ನ ಪಂಪೇರ್ ಇಂಕ್ಲಿ ಅಲ್ಪ ಟೀಮ್ ಬರ್ತಾ ಮುಲ್ ಟೀಮ್ ಬರ್ತಾ ಲೈಕ್ ಈತ ಮುಲ್ಪದ ಕ್ಲಬ್ ಒಟ್ಟಿಗೆ ಸೇರಿದೆ ಸಾರ್ವಜನಿಕರನ್ನ ಮುದ್ದಾದ ಪಂಡ ಮುಕ್ಳಿಗೆ 5 ದಿನ ಪನ್ನಡು ಮಿತ್ತರದ್ದು ಒಂದು ಟೀಮ್ ಆಡ ಬರ್ತದೆ ಏನು 10 ಹೊಡೆದೆ ಪಂಡ ಇಂಚೆನೆ ಮಲ್ತೇನೆ ಭಾರಿ ಕಷ್ಟ ಇನಿ ಕಾಲು ಕಂಡು ನಾವು ಪೂರ ಬೇಕು ಒಂದು ಬಿಲ್ಡಿಂಗ್ ನೀತು ಮಲ್ಲ ಬಿಲ್ಡಿಂಗ್ ರಾತ್ರಿ ಮಗು ಕೊಡಲ್ಲ ಫೈಲ್ ಪುರ ಜಾಗ ಪುರ ಪಾಸ್ ಆದ ಬೈದನಿಗೆ ಪಾಸ್ ಆದ ಬರ್ತೀನಿ ಅವನು ಫೈಲ್ ತಹಶೀಲ್ದಾರ್ ಪಾಸ್ ಮಾಡ್ತಾರೆ ವೈದ್ಯನಾಥ ಯುವಕ ಯುವತಿ ಮಂಡಳ ಕಳೆದ ಹಲವಾರು ವರ್ಷಗಳಿಂದ ಈ ಜಾಗದಲ್ಲಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಮಾಜ ಸೇವೆಗಳನ್ನು ಮಾಡುತ್ತಾ ಒಂದು ಉತ್ತಮ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇತ್ತು. ಅಂಥ ಒಂದು ಕಟ್ಟಡವನ್ನು ಮೊನ್ನೆ ದುಷ್ಕರ್ಮಿಗಳು ಬಂದು ಧ್ವಂಸ ಮಾಡಿದ್ದಾರೆ. ಇಲ್ಲಿ ಕೇವಲ ಕಟ್ಟಡ ಮಾತ್ರ ಇರಲಿಲ್ಲ, ಕಳೆದ 18 ವರ್ಷಗಳಿಂದ ಈ ಕಟ್ಟಡದಲ್ಲಿ ಭಜನೆ, ದೇವರ ಪೂಜೆ, ನಿರಂತರವಾಗಿ ಕೃಷ್ಣ ಜನ್ಮಾಷ್ಟಮಿಯಂದು ಮೊಸರುಗುಡಿಕೆ ಉತ್ಸವ, ಹೀಗಾಗಿ ಧಾರ್ಮಿಕವಾದಂಥ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ಆಗ್ತಾಯಿತ್ತು. ಇದು ಹಿಂದೂ ಸಮಾಜಕ್ಕೆ ಬಹಳ ನೋವು ಉಂಟು ಮಾಡುವಂಥ ಕೃತ್ಯವಾಗಿದ್ದು, ಕೇವಲ ಕೆಡವಿದ್ದು ಮಾತ್ರ ಅಲ್ಲ, ಇಲ್ಲಿದ್ದಂಥ ಕೃಷ್ಣನ ಫೋಟೋವನ್ನು ಕೂಡ ತೆಗೆದು ಕೊಂಡೋಗಿದ್ದಾರೆ. ಹಾಗಾಗಿ ಇಂಥ ಕೃತ್ಯವನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ. ಇನ್ನು ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಗೆ ಇಲ್ಲಿಯ ಪ್ರಮುಖರು ದೂರನ್ನು ಕೂಡ ಕೊಟ್ಟಿದ್ದಾರೆ.
17ನೇ ತಾರೀಕು ದೂರನ್ನು ಕೊಟ್ಟು ಕೇಸ್ ಕೂಡ ದಾಖಲಾಗಿದೆ. ಆದರೆ ಇವತ್ತಿನ ತನಕ ಆರೋಪಿಗಳನ್ನು ಹಿಡಿಯುವಂಥ ಕೆಲಸ ಪೊಲೀಸರು ಮಾಡಿಲ್ಲ. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನೀವು ತಕ್ಷಣ ಯಾರು ಇಲ್ಲಿ ಬಂದು ಈ ಕಟ್ಟಡವನ್ನು ಕೆಡವಿದ್ದಾರೆ, ಯಾರು ನಮ್ಮ ದೇವರ ಫೋಟೋಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ, ಇಂತಹ ಕೃತ್ಯವನ್ನು ಮಾಡಿದಂಥ ಆರೋಪಿಗಳನ್ನು ಆದಷ್ಟು ಬೇಗ ಹಿಡಿಬೇಕು, ಬಂಧನ ಮಾಡಬೇಕು, ಅವರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು. ನೀವೇನಾದರೂ ಈ ಆರೋಪಿಗಳನ್ನು ಬಂಧನವನ್ನು ಮಾಡದಿದ್ದರೆ ಮುಂದೆ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾವು ಹೋರಾಟವನ್ನು ಮಾಡ್ತೀವಿ. ಯಾವ ಆರೋಪಿಗಳನ್ನು ಹಿಡಿಯುವ ತನಕ ನಮ್ಮ ಈ ಹೋರಾಟ ಮುಂದುವರಿಲಿಕ್ಕಿದೆ. ಮುಂದಿನ ಹೋರಾಟದ ಯಾವ ರೀತಿ ಹೋರಾಟವನ್ನು ಮಾಡ್ತೀವಿ, ಯಾವ ರೀತಿ ಕಾರ್ಯಕ್ರಮವನ್ನು ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸಲಿಕ್ಕಿದ್ದೀವಿ. ಹಾಗಾಗಿ ನಾನು ಪೊಲೀಸ್ ಕಮಿಷನರ್ ಇರ್ಬೋದು, ಇಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ಜಿಲ್ಲಾಡಳಿತ ಇರ್ಬೋದು, ತಕ್ಷಣವಾಗಿ ಆರೋಪಿಗಳನ್ನು ಬಂಧನ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ಈ ಎಲ್ಲ ನಮ್ಮ ಇಲ್ಲಿಯ ಭಕ್ತರ ಪರವಾಗಿ, ಗ್ರಾಮಸ್ಥರ ಪರವಾಗಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ವೈದ್ಯನಾಥ ಯುವಕ ಯುವತಿ ಮಂಡಲದ ಉಪಾಧ್ಯಕ್ಷರು ಶ್ರೀ ಅಶೋಕ್ ಪಾತ್ರೊಂದು 2018 ನಮ್ಮ ಸಂಘ ರಿಜಿಸ್ಟರ್ ಆದಿತ್ತನು ಮೂಜಿ ಗ್ರಾಮಡ್ಲ ಮೊಸರು ಕುಡಿಕೆ ಓಲ್ಲಾ ಇಚ್ಚಿ ತಂಕ್ಲು ಭಕ್ತಿರ್ದು ಸಾಮಾಜಿಕ ಪಕ್ಕ ಧಾರ್ಮಿಕವಾದ ಒಟ್ಟು ಸೇರೊಂದು ಮೂಲೊಂಜಿ ಧಾರ್ಮಿಕ ಕ್ಷೇತ್ರ ಆವಡ್ ಪಂಡದು 7 ವರ್ಷದ್ದು ಇಂದಕ್ಕೆ ಒಂಜಿ ಕಟ್ಟಣ ಮಲ್ತದು ದೇವೆರ್ನ ಫೋಟೋ ದೀದು ಪೂಜೆ ಮಲ್ತೊಂದಿತ್ತ ಪಂಡ ತೆರಿಪಾಯರು. 2018 ಇಂದು ಪ್ರಾರಂಭ ಬಹುಶಃ ಒಂಜಿ ಮುಲ್ಪದ ಮಾತ್ರೆಗಳು ಒಂಜಿ ಧಾರ್ಮಿಕ ಕ್ಷೇತ್ರ ಒಂಜಿ ಇಂದು ಬೋರ್ಡ್ ಒಟ್ಟು ಅದು ಉಪ್ಪಡು ಬಂದು ಉದ್ದೇಶಗಳು ವೈದ್ಯನಾಥ ಯುವಕ ಯುವತಿ ಮಂಡಲ ಬಂದ್ಪಂಡು ಒಂಜಿ ಸಂಘನ ಸ್ಥಾಪನೆ ಬಂದದ್ದು ಬಹುಶಃ 2018 ಈ ಸಂಘ ರಿಜಿಸ್ಟರ್ ಆಗ್ತದೆ. ಅಂಚಾಗ ಇಂಚೆನೆ ನಡ್ತಂದು ಬರಂತ ಜನ ಬಹುಶಃ ಈ ಮೂಜಿ ಗ್ರಾಮಗಳು ಈ ಮೊಸರು ಕುಡ್ಕೆ ಅಂತ ಬಂದ್ಪಣ ಮುಲ್ಪ ಉಲ್ಪಲಜ್ಜಿ ಅಂಚೆನೆ ಮಾತ್ರೆಗಳು ಒಂಜಿ ಮುಲ್ಪ ಒಂಜಿ ಭಕ್ತಿ ಪ್ರಧಾನವಾದ ಸಾಮಾಜಿಕವಾದ ಅತ್ತಂಡ ಧಾರ್ಮಿಕವಾದ ನಂಗೆ ಮಾತ್ರೆಗಳು ಒಂಜಿ ಒಟ್ಟು ಸೇರಣಚಿನ ಒಂಜಿ ಕ್ಷೇತ್ರ ಆಡೋದು ಬಂದ್ಬಿಟ್ಟು ಉದ್ದೇಶಗಳು ಇಂಗ್ಳು ವೈದ್ಯನಾಥ ಯುವತಿ ಮಂಡಲ ಸ್ಥಾಪನೆ ಬಂದದ್ದು ಬಹುಶಃ ನೇಕು ಏನು ಮಾಡಿಸೋದು ಮುಲ್ಪ ಒಂಜಿ ಕಟ್ಟಡ ಸರ್ಕಾರಿ ಜಾಗ 57 ಸರ್ವೆ ನಂಬರ್ 2 ನಂಗೆ ಸರ್ಕಾರಿ ಕಟ್ಟಡ ಬಂದದ್ದು ಇತ್ತ ಬಹುಶಃ ನೇಟು ಪೂಜೆ ಅಂಚನೆ ಒಂಜಿ ದೇವರ ಫೋಟೋ ದೀದು ದೀಪ ಮತ ದೀವಂತ ಭಜನೆ ಇಂಚಿನ ಮತ ವ್ಯವಸ್ಥೆ ಬಹುಶಃ ನೇಟು ಧಾರ್ಮಿಕ ಅಂದ ಅದು ಪಿರನ್ನ ತೂಯರ ಪಂಡ ಸ್ವಾತಂತ್ರ್ಯೋತ್ಸವ ಇಂಚಿನ ಮತ ನಮ್ಮ ಒಂಜಿ ನೇಲ ಮತ್ತಂತ ಬಹುಶಃ ಮುರನಿ 14 ತಾರೀಕು ದಾನಿ 14 2020 ಬುಧವಾರ ದಾನಿ ರಾತ್ರಿ ಏರ ಕಿಟಿಗೇರಿಲು ಈ ನಮ್ಮ ಕಟ್ಟಡವನ್ನು ಧ್ವಂಸ ಅಂತಾರೆ. ಬಹುಶಃ ಅಂದು ಮಾತ್ರ ನಂಗೆ ಒಂಜಿ ಮಸ್ತ್ ಒಂದು ಬೇಜಾದ ವಿಷಯ ಓಡಮಟ್ಟಕ್ಕೆ ನಮ್ಮ ಒಂಜಿ ಫೋಟೋನು ದಕ್ಕದು ನಮ್ಮ ನೇನು ಮತ್ತು ಒಂಜಿ ಪುಡತ್ಬಾರ್ದು ರಾತ್ರೋರಾತ್ರಿ ಮಂತೀರಿ ಒಂದು ಮಾತ್ರ ನಂಗೆ ಮಾತ್ರ ಒಂಜಿ ಸಮಾಜಕ್ಕೆ ಒಂಜಿ ಕಲಂಕ ಅಂತ ಬಂದ್ರೆ ಅಂತ ಇರೋಲ್ಲ. ಬಹುಶಃ ನೇನು ಆ ಆರೋಪಿನ 10 ಕೊರ್ಪನಾಲ್ ಬಲ ನಮ್ಮ ಪೊಲೀಸ್ ಇಲಾಖೆ ಮಸ್ತ್ ತಿರಬುಡ್ದು ನೋಡು ದಯನಿಗೆ ನಾಗ ಮಾತ ಒಂಜಿ ವಿಷಯ ಇಲ್ಲ ತನಿಖೆ ಅಂದೊಂದು ಮಾತ ಇಂಕಲನೇ ಬತ್ತಕ್ಕೇನು ಎತ್ತಂದೆ ಪ್ರತಿ ಒಂಜಿ ದಾಖಲೆ ಕೊರಲೆ ಒಂದು ಎತ್ತಂದೆ ನೇನು 10 ಒಂದು ಏರು ಮಂತದೇರ ಅಕ್ಕಲ ವಿಷಯ ಹಿಡಿದು ಹೆಚ್ಚ ಪ್ರೆಷರ್ ಕಾಣಿದ್ದೀರಿ ಒಂದು ದಾಯ ಇಂಚ ಮನಪೇರದ ಮನಪನ ವಿಷಯ ನಂಕಲ ಗೊತ್ತಿಜಿ ಬಹುಶಃ ನನ್ನ ದುಮ್ಮಗಲ ಈ ಒಂಜಿ ಆರೋಪಿನಲ್ಲಿ 10 ಕೊರ್ಪನಲ್ಪ ನಮ್ಮ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರವಡು ಅಂಚನೆ ನಂಗೆ ಮಾತುಗಳು ನ್ಯಾಯ ಒದಗದ ಕೊರಡು ಅಂಚನೆ ಮುಲ್ಪ ಒಂದು ಕಟ್ಟಡ ಕಟ್ಟಡ ನನಾತ್ ಬೆಲೆಗೊಡು ಅಂಚನೆ ನಂಗೆ ಮಾತುಗಳು ಒಂಜಿ ಮಾದರಿ ಸಂಸ್ಥೆದು ಬೆಲೆಗೊಡು ಬಣ್ಣದು ನಮ್ಮ ಉದ್ದೇಶ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರು ಶ್ರೀ ಗೋಪಾಲ್ ಕುತ್ತಾರ್, ವಿಶ್ವ ಹಿಂದೂ ಪರಿಷತ್ ಕುಡ್ಲ ಸೇವಾ ಜಿಲ್ಲಾ ಪ್ರಮುಖ ಶ್ರೀ ಪ್ರವೀಣ್ ಕುತ್ತಾರ್, ಬಜರಂಗದಳ ಜಿಲ್ಲಾ ಸಂಯೋಜಕರು ಪುನೀತ್ ಅತ್ತಾವರ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಗ್ರಾಮಾಂತರ ಪ್ರಖಂಡದ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ದಾಯಬಂಡ ಎಂಕುಲು ಏರ್ನ ಅನ್ಯಾಯಗಾಡಿ ಎಂಚಿನ ಎಕ್ಲೆ ಎಂಕುಲು ಪೋವಂದೆ ಎಂಕಲಂದೇನು ಎಂಕುಲು ಸರಿ ಅಂತದ್ದು ಆಚರಣೆ ಮಂತದ್ದು ಬೈದ ಅವೇನು ಅಕ್ಕಲು ಫಸ್ಟ್ ಡೋರ ಬತ್ತದು ತಗಡನ್ ಪೂರ ದಕ್ಕೇರು ಆಂಡೆಂಕಲ ಜವನೇರು ಏರ್ಲ ಉಪದ್ರ ಕೊರ್ರೆ ಪೊಯ್ಜೇರು ತಗಡು ವಲ್ಲ ಗಾಳಿಯ ಪೋತಿನ ದಾನ್ನ ನಮ್ಮದ ಏರಡಲ ಪಾತ್ರೆರ ಗೊರ್ಚಿ ಅವೆಂದೆತ್ತು ಪಾಡ್ಗ ಬಂಡೇರು ಅವೇನು ಬತ್ತದು ಪಾಡ್ದು ಪೋಯರು
ಪಾರ್ದು ಒಂಜಿ 4 ದಿನ ಅವಡ ಅಂಡ ಕೂಡ ನೆನೆ ಬತ್ತದ ಜರ್ತದ ಪೋನಾಗ ಪುಲ್ಲಕಂಡ ಪೋಪಿನ ಜೋಕುಲು ಬತ್ತದ ಅಲ್ಪ ಎಂಕ್ಲೆ ತೆರ್ಪಾಯಿರು ವಿಷಯ ಇಂಚಿಂಚ ಆತನ ಕಟ್ಟಡ ಎಂಚಿನ ಬಂದು ಗೊತ್ತುಜ್ಜಿ ಬಂದು ಅವೆಂತದ ಎಂಕಲ್ನ ಅಧ್ಯಕ್ಷರಿಗೆ ಫೋನ್ ಬಂತದ ಅಧ್ಯಕ್ಷರ ಎಂಕಲು ಪಂಡ ಇಂಚಿಂಚ ಆತಂಡು ಒಂಜಿ ಚೂರು ತೂಕ ಪೋಯಿ ಬಂದು ಅಂಚ ಬತ್ತದ ಮಾತೆರಪ್ಪ ಬತ್ತದ ತೂನಾಗ ಎಂಕಲ ಫಟೋಂದೆತ ತಿರ್ತಾಕದೇರು ದಕ್ಕದು ಪ್ರತಿ ಒಂಜಿ ವಸ್ತು ಇಲ್ಲ ಅಲ್ಪ ಮುಲ್ಪ ಚಲ್ಲ ಪಿಲಿಪಾರ್ದು ಎಂಕ್ಲೆಗ್ ಅಕ್ಕಳ ಪೊಲೀಸ್ ತಕ್ಕಳ ಎಂಕಲು ದೂರು ಕೊರಂಡಲ್ಲ ಎಂಕ್ಲೆಗ್ ಓವುಲ 10 ಕೊರ್ಪಿನ ಅಂಚಿನಂದೇನೆ ಮಲ್ಪುಜಿರಕ್ಲು ಎಂಕ್ಲೆನೇ ಇನ್ಕ್ವೈರ್ ಮಲ್ತೊಂದುಲ್ಲೇರು ಪ್ರತಿ ಒಂದು ವಿಷಯಗಳ ಅವು ಡಾಕ್ಲೆಕ್ ಅಂತ ಕೊರ್ಲೆ ಒಂದು ಡಾಕ್ಲೆಕ್ ಅಂತ ಕೊರ್ಲೆ ಆ ಫಟೋ ಕೊರ್ಲೆ ಪಂದು ಪೂರ ಪನ್ನ ಒಂದುಲ್ಲೇರು ಎಂಕಲ್ಲ ಫಟೋನು ಕೊನೋದು ಟೇಷಂಟ್ ದಿತ್ತೇರು ಎಂಚಿನ ವಿಷಯ ಬಂದು ಎಂಕ್ಲೆಗ್ಲ ಗೊತ್ತು ಜವು ತಗಡ್ಕ ಅಂತ ಕೊರೋಡು ಪೂರ ಕಲ್ಲುಲ್ಲಾಗ ಅಂತ ಕೊರ್ಲೆ ಬಂಡೇರು ಎಂಕ್ಲು ಪೂರ ಕಲ್ಲು ಕೊರ್ರೆ ಆಪುಜಿ ಬಂಡ ಲಾಸ್ಟ್ ಬಂಡೇರು ಒಂಜಿ ರಡ್ಡು ಕಲ್ಲು ಕಂತು ಕೊರ್ಲೆ ತಗಡ್ಕ ಅಂತ ಕೊರ್ಲೆ ಪಂದು ಬಂಡೇರು ಅವೆಂತದ ಅವೇನು ಕೊನೋದು ಕೊರ್ದು ಬೈದ ಆಂಡ ಈತ ನೆಟ್ಟಲ್ಲ ವಾ ವಿಷಯಗಳ ಉತ್ತರ ಇಜ್ಜಿ ಎಂಕಲ್ಲ ಫಟೋ ಕೊರ್ಲೆ ಪಂಡ ಎಂಕ್ಲೆ ಕೊರಿಯರ್ ಆಪುಜಿ ಅವು ಎಂಕ್ಲೆ ಇನ್ಕ್ವೈರಿ ಬೋರ್ಡು ಬಂಡೇರು ಅಂಚ ಕೋಡೆ ಬಯ್ಯನಾಗ ನಮ್ಮ ಪಂಚಾಯತ್ ಇರ್ದೊಂಜಿ ದೂರ ಬತ್ತುಂಡು ಐಕ್ಲ ಸೈನ್ ಕೊರುಡು ಬಂಡೇರು ಸೈನ್ ಕೊರಿಯರ್ ಆಪುಜಿ ಬಂದು ಎಂಕ್ಲು ಉಂತುದ ಅಂಡ ಎಂಕ್ಲೆಗ್ ಅವೇನು ಎಂಚಿನ ಅಂಡಲ ಒಂಜಿ ಮಲ್ತದ ಎಂಕ್ಲೆಗ್ ನಂತದ ಕೊರಡು ಬಂದು ಎಂಕ್ಲಿಗೆ ಇನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀ ರವಿ ಅಸೇಗೋಳಿ ಎತ್ಕೊಂದು ಪ್ರಾಸ್ತಾವಿಕವಾದ ಪಾತೇರಿಯರು. ಮೊಗರು ಗ್ರಾಮದ ತಿಲಕ್ ನಗರ ಎಂಬಲ್ಲಿ ವೈದ್ಯನಾಥ ಯುವತಿ ಮಂಡಲದ ಕಟ್ಟಡವನ್ನು ಮೊನ್ನೆ 16ನೇ ತಾರೀಕು ರಾತ್ರಿ ದುಷ್ಕರ್ಮಿಗಳು ಕೆಡವಿದ್ದಾರೆ. ಅದೇ ರೀತಿ ಕೆಡವಿದಂಥ ಆರೋಪಿಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚಬೇಕಂತ ಇಲ್ಲಿನ ಈ ಕ್ಲಬ್ಬಿನ ಪ್ರಮುಖರು ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. FIR ಕೂಡ ಆಗಿದೆ ಕೋಣಾಜೆ ಪೊಲೀಸ್ ಠಾಣೆಯಲ್ಲಿ. ಆದರೆ ಘಟನೆ ನಡೆದು 9 ದಿವಸ ಆಯಿತು. ಇಲ್ಲಿ ತನಕ ಯಾವುದೇ ಒಂದು ಆರೋಪಿಗಳನ್ನು ಹಿಡಿಯುವಂಥ ಕೆಲಸ ಆಗಲಿಲ್ಲ. ಆದ ಕಾರಣ ಈ ಒಂದು ಸ್ಥಳಕ್ಕೆ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗದ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಶರಣ್ ಪಂಪೋಯಲ್ ಅವರು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ.